ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ವಿಭಿನ್ನ ರೀತಿಯಾದಂಥ ಭಕ್ಷ್ಯಗಳು ತಯಾರಾಗಬೇಕು. ಅದೆಲ್ಲ ತಯಾರಾಗುತ್ತೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಚೌತಿ ಹಬ್ಬ ಬಂತು ಅಂತ ಹೇಳಿದರೆ ಎಲ್ಲೆಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿಭಿನ್ನ ರೀತಿಯಾದಂಥ ಭಕ್ಷ್ಯಗಳು, ಖಾದ್ಯಗಳು ಗಣಪನಿಗೆ ಪ್ರಿಯವಾದಂಥದ್ದು. ಮೊದಲಿಗೆ ಹೇಳ್ತಾರೆ ಮೋದಕ ಪ್ರಿಯ, ಹಾಗೆಯೇ ಭಕ್ಷ್ಯಪ್ರಿಯನೂ ನಮ್ಮ ಗಣಪ. ಹಾಗಾಗಿ ನಮ್ಮ ಗಣಪನಿಗೆ ವಿಭಿನ್ನ ರೀತಿಯಾದಂಥ ಭಕ್ಷ್ಯಗಳನ್ನು ತಯಾರಿಸೋದಕ್ಕೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಸುಷ್ಮಾ ಶೇಟ್ ಅವರಿದ್ದಾರೆ. ಇವರು ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಫಿನಾಲೆವರೆಗೂ ಬಂದಂಥ ಒಂದು ಕಂಟೆಸ್ಟೆಂಟ್. ಸೊ ಮೊಟ್ಟ ಮೊದಲಿಗೆ ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸುಷ್ಮಾ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸುಕನ್ಯಾ ಅವರೇ, ನಮಸ್ತೆ ನಿಮಗೂ ಕೂಡ. ನೀವು ಚೌತಿ ಹಬ್ಬವನ್ನು ಹೇಗೆ ಆಚರಿಸ್ತೀರಿ? ನಾವು ಅಂದರೆ ಗಣಹೋಮ ಮಾಡ್ತೇವೆ ಮನೆಯಲ್ಲಿ ಗಣೇಶ ಚತುರ್ಥಿ ದಿವಸ. ಮತ್ತು ಎಲ್ಲ ಹಬ್ಬದ ಅಡುಗೆ ಜೋರಾಗಿರುತ್ತೆ. ಗಣೇಶ ಹಬ್ಬ ಅಂತ ಹೇಳಿದರೆ ಎಲ್ಲೆಲ್ಲೂ ಕೂಡ ಸಂಭ್ರಮಾಚರಣೆ. ಅಂದರೆ ಕೆಲವರು ಮನೆಯಲ್ಲೇ ಪ್ರತಿಷ್ಠೆ ಮಾಡ್ತಾರೆ, ಕೆಲವು ಒಂದು ಸೊಸೈಟಿಯಲ್ಲಿ ಮಾಡ್ಕೊಳ್ತಾರೆ. ಸೊ ನೋಡೋದಕ್ಕಂತೂ ತುಂಬ ಚೆನ್ನ. ಸೊ ಈ ವರ್ಷ ಒಂದು ಸ್ವಲ್ಪ ಆದರೂ ರಿಲೀಫ್ ಕೊಟ್ಟಿದ್ದಾರೆ, ಮಾಡ್ಬೋದು ಅಂತ ಹೇಳಿ. ಕಳೆದ ವರ್ಷ ಎಲ್ಲ ಮನೆಯಲ್ಲೇ ಇರಬೇಕಾಯಿತು. ಸೊ ಇದೇ ರೀತಿ ನೆಕ್ಸ್ಟ್ ಮುಂಬರುವ ವರ್ಷ ಅಂತೂ ಇನ್ನೂ ವಿಜೃಂಭಣೆಯಿಂದ ಆಚರಿಸುವಂತಾಗಲಿ. ಸೊ ನಿನ್ನೆ ಗೌರಿ ಪೂಜೆ ಇತ್ತು. ಗೌರಿ ಪೂಜೆ ಹೇಗೆ ನೀವು ಮನೆಯಲ್ಲಿ ಆಚರಿಸ್ತೀರಿ? ನಾವು ಅದು ಕಾಯಿಯನ್ನು ಅಲಂಕರಿಸಿ ಗೌರಿ ಪೂಜೆ ದಿನ ಅದನ್ನು ಪೂಜೆ ಮಾಡ್ತೇವೆ. ಮತ್ತು ಗಣೇಶ ಚತುರ್ಥಿ ಆದಮೇಲೆ ನಮ್ಗಿಂತ ದೊಡ್ಡವರಿರೋ ಹೆಂಗಸರಿಗೆ ಹೋಗಿ ಕೊಡ್ತೇವೆ. ಅವತ್ತು ಒಳ್ಳೇದಿರುತ್ತೆ, ಎಲ್ಲ ತುಂಬ ಟೈಪ್ ಅಡುಗೆ ಎಲ್ಲ. ಕೊಂಕಣಿ ಸ್ಟೈಲಲ್ಲಿ? ಹೌದು, ಕೊಂಕಣಿ ಸ್ಟೈಲ್ ಶೇಟ್. ಹೌದು, ಸೇಮ್. ನೀವು ಇದು ಗಣೇಶ ಹಬ್ಬದ ದಿವಸ ಏನೆಲ್ಲ ಸ್ಪೆಷಲ್ ಡಿಶಸ್ ಮಾಡ್ತೀರಿ? ನಮ್ಗೇನು ಮಾಡ್ಕೊಡ್ತಾ ಇದ್ದೀರಿ? ಸ್ಪೆಷಲ್ ಅಂದರೆ ತುಂಬ ವೆರೈಟಿ ಇರುತ್ತೆ ಮನೆಯಲ್ಲಿ. ಸ್ವೀಟ್, ಖಾರ ಅಡುಗೆ ಎಲ್ಲನೂ ಇರುತ್ತೆ. ಸ್ಪೆಷಲಾಗಿ ಕೊಟ್ಟೆ ಮೂಡೆ ಅಂತಾರಲ್ಲ, ಅದು ಕೊಟ್ಟಿಗೆ ಅದು ಸ್ಪೆಷಲ್ ಆ ದಿನ. ಸೊ ಇವತ್ತು ನಾನು ನಿಮಗೆ ಅಂಟು ಉಂಡೆ ತೋರಿಸ್ಕೊಡ್ತೇನೆ. ಗೋಂದು ಉಂಡೆ ಅಂತಲೂ ಹೇಳ್ತಾರೆ. ಸೊ ಗಣಪತಿಗೆ ಲಡ್ಡು ತುಂಬ ಇಷ್ಟ ಅಲ್ಲ, ಮೋದಕ ಪ್ರಿಯ, ಹಾಗೇನೆ ಲಡ್ಡು ಪ್ರಿಯ ಅಲ್ವಾ? ಸೊ ಅದಕ್ಕೋಸ್ಕರ ಲಡ್ಡು ಫಸ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಗಣಪತಿಗೂ ಕೂಡ ಒಂದು ಸರ್ಪ್ರೈಸ್, ಯಾವುದು ಡಿಶ್ ಅಂತ ಹೇಳಿ. ಸರಿ, ಬನ್ನಿ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಸುಷ್ಮಾ ಅವರೇ, ಈಗ ಫಸ್ಟ್ಗೆ ಅಂಟು ಉಂಡೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹೇಗೆ? ನನಗೆ ಒಂದು ಕಾವಲಿ ಬೇಕು, ಕಡಾಯಿ. ಹಾಂ. ಇದು ಯಾವುದಕ್ಕೆ? ಇದು ಫಸ್ಟ್ ಬೆಲ್ಲ ಪಾಕ ತಂದ್ಕೊಡ್ಲಿಕ್ಕೆ. ಹೌದಾ? ಹೌದು. ನೀರು ಹಾಕ್ಲಾ? ಎಷ್ಟು ಹಾಕ್ಕೊಳ್ಬೇಕು? ಇದು ಕವರ್ ಆಗೋ ತನಕ. ಇದು ನಾನು 1.5 ಉಂಡೆ ತಗೊಂಡಿದ್ದೀನಿ. ಉಂಡೆ ಬೆಲ್ಲ.
ಉಂಡೆ ಬೆಲ್ಲ. ಉಂಡೆ ಬೆಲ್ಲ ಹಾಂ. ಪಾಕಕ್ಕೆ ಸಾಕಾ? ಸಾಕು. ಇದು ಪಾಕಕ್ಕಿಟ್ಟು ನಂಗೆ ಇನ್ನೊಂದು ಬಾಣಲೆ ಕೊಡಿ. ಹೌದು. ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಿ. ಅದಕ್ಕೆ ಫಸ್ಟ್ ಕೊಬ್ಬರಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಕೊಬ್ಬರಿ ಅಂದರೆ ಫುಲ್ ಡ್ರೈ ಕೊಬ್ಬರಿ ಇರಬೇಕು. ಅಂದರೆ ಡ್ರೈ ಆಗಿರ್ಬೇಕು. ಹಾಂ, ಡ್ರೈ ಆಗಿರಬೇಕು. ಸ್ವಲ್ಪ ಒಣ ಇದ್ರೂ ತುಂಬ ತೆಂಗಿನ ತುರಿ ಆಗ್ಬಾರ್ದು, ತೆಂಗಿನ ತುರಿ ಬೇಡ, ಕೊಬ್ಬರಿಯೇ ಬೇಕು. ಕೊಬ್ಬರಿ ಫುಲ್ ಒಣಗಿರ್ತದಲ್ಲ, ಅದು ಹಾಕಿದರೆ ತುಂಬ ಟೈಮ್ ಇಡ್ಬೋದು. ಹಾಂ ಹಾಂ ಹಾಂ. 1 ಮಂತ್ವರೆಗೆ ಇಡ್ಬೋದು ಈ ಲಡ್ಡು. ಓಕೆ. ಅಂಟುಂಡೆ. ಅಂಟುಂಡೆ ಇದು ಎಸ್ಪೆಷಲಿ ಬಾಣಂತಿಯವರಿಗೆ ಇದನ್ನ ಕೊಡ್ತಾರೆ. ಹಾಂ ಹಾಂ. ಅಂದರೆ ಇದು ಅದರ ಅಂಟಿದೆಯಲ್ಲ, ಅದು ಸೊಂಟ ನೋವಿಗೆಲ್ಲ ಒಳ್ಳೇದಂತೆ ಬಾಣಂತಿಗೆ. ಸ್ಟ್ರೆಂತ್ನಿಂಗೋಸ್ಕರ ಅದಕ್ಕೋಸ್ಕರ ಕೊಡ್ತಾರೆ. ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇದು. ಅಜ್ಜಿ, ಅಮ್ಮ. ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ನಾವು ಮಾಡಿದ್ರು ಕೂಡ ಅದು ಅದಕ್ಕೊಂದು ಏನಾದರೂ ಆರೋಗ್ಯಕ್ಕೆ- ಇದೆ, ರೀಸನ್ ಇದೆ ಅದಕ್ಕೆ. ಖಂಡಿತವಾಗ್ಲೂ. ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದೇ ಅಂದರೆ ತುಂಬ ಇದು ಆಗೋದು ಬೇಡ ಅಂತ. ಗೋಲ್ಡನ್ ಬ್ರೌನ್ ಹೌದು, ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇದು ಎಷ್ಟು ಪಾಕ ಬರಬೇಕಾಗತ್ತೆ? ಇದು ನೀರಿಗೆ ಹಾಕಿ ನೋಡುವಾಗ ಗಟ್ಟಿ ಆಗಿರಬೇಕು. ಆ ಥರ ಅಂದ್ರೆ ಒಂದೆಳೆ ಪಾಕವ ಅಥವಾ ಅಂದ್ರೆ ಎರಡೆಳೆ ಪಾಕ? ಎರಡೆಳೆ ಪಾಕ. ಸುಷ್ಮಾ, ನೀವು ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಅಂದರೆ ಮಾಸ್ಟರ್ ಶೆಫ್ ಆ ಒಂದು ಕಾಂಟೆಸ್ಟಲ್ಲಿ ನೀವು ಕಾಂಪಿಟೇಷನಲ್ಲಿ ಫಿನಾಲೆಗೆವರೆಗೂ ಬಂದಿದ್ದೀರಿ. ಹೌದು. ಸೊ ಹೇಗೆ ಅನ್ನಿಸ್ತು ಅದೊಂದು ಎಕ್ಸ್ಪೀರಿಯನ್ಸ್ ಹೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಹೋಮ್ ಕುಕ್ ಮನೆಯಲ್ಲೇ ಮಾಡ್ತಾ ಇದ್ವಿ. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ. ಹೊರಗಡೆ ಹೋಗಿ ಮಾಡೋದು, ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡೋದು ಒಂಥರ ಫನ್, ಖುಷಿ ಆಯಿತು. ಅಂಥದ್ದು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಹೇಗೆ? ಮಗಳಿದ್ದು ಸ್ಕೂಲಲ್ಲಿ ವಿದೌಟ್ ಫೈರ್ ಹಾಗೆಲ್ಲ ಮಾಡಿದ್ದೆ. ಓ, ತಾಯಂದ್ರಿಗೂ ವಿದೌಟ್ ಫೈರ್? ವಿದೌಟ್ ಫೈರ್ ವಿದೌಟ್ ಫೈರ್ ಕುಕ್ ಮಾಡ್ಲಿಕ್ಕಿತ್ತು. ಮಕ್ಕಳಿಗೆ ಕೇಳಿದ್ದೆ ವಿದೌಟ್ ಫೈರ್, ತಾಯಂದ್ರಿಗೂ ಕೂಡ. ಅಂದ್ರೆ ಏನ್ ಸ್ಪೆಷಲ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಮೇ ಬಿ ವಿದೌಟ್ ಫೈರ್ ಅಲ್ಲಿ. ಓಕೆ. ಬಹುಶಃ ಅಂದ್ರೆ ಮಕ್ಕಳು ನೀವು ವಿತ್ ಫೈರ್ ಮಾಡೋದನ್ನ ನೋಡಿದ್ರೆ ಆ ಮಕ್ಕಳು ಕೂಡ ಹೋಗಿ ಅದೇ ರೀತಿ ಟ್ರೈ ಮಾಡ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ವಿದೌಟ್ ಫೈರ್ ಮಾಡ್ತಾ ಇದ್ದಾರೆ. ರೀಸನ್ ಇರ್ಬೋದು. ಇದು ಗೋಲ್ಡನ್ ಬ್ರೌನ್ ಆಗಿದೆ, ಆಫ್ ತೆಕ್ಕೊಳ್ತೇನೆ. ಸರ್, ಇದು ಮುಂಚೆಲ್ಲ ಮಾಡುವಾಗ 1 ತಿಂಗಳಿಗೆ ಇಡ್ಲಿಕ್ಕಂತ ಮಾಡ್ತಾ ಇದ್ರು. ನಾವು ಅದು ಮೆಲ್ಲ ಹೋಗಿ ತಿಂದು ಬೇಗ ಖಾಲಿ ಮಾಡ್ತಾ ಇರ್ಲಿಲ್ಲ. ಆನ್ ಮಾಡ್ಬೇಕಾ? ಈಗ ತುಪ್ಪ ಹಾಕ್ಕೊಳ್ತೀನಿ, ಅದು ಅಂಟು ಫ್ರೈ ಮಾಡಲಿಕ್ಕೆ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೆಲ್ಲ ಡ್ರೈ ಫ್ರೂಟ್ಸ್ ಇದಕ್ಕೆ ಬೀಳುತ್ತೆ? ಇದಕ್ಕೆ ದ್ರಾಕ್ಷಿ, ಗಸಗಸೆ, ಗೋಡಂಬಿ, ಮತ್ತು ಇದು ಬಾದಾಮಿ, ಇದು ಉತ್ತುತ್ತೆ, ಇದಕ್ಕೇನು ಹೇಳ್ತಾರೆ, ಡ್ರೈ ಖರ್ಜೂರ. ಇದು ಒಳ್ಳೆಯದು ಅಂತೆ. ಸೊ ಇದನ್ನು ನಾನು ಪೌಡರ್ ಮಾಡಿನೇ ತಂದಿದ್ದೀನಿ. ಹೀಗಿರುತ್ತೆ ಅದು ಡ್ರೈ ಖರ್ಜೂರ. ಪುಡಿ ಮಾಡಿ, ಹೌದು. ಅದು ಜಜ್ಜಿ ಸ್ವಲ್ಪ ಕಲ್ಲಲ್ಲಿ, ಇಲ್ಲಾಂದ್ರೆ ಮಿಕ್ಸಿಗೆ ಹಾಗೆ ಆಗಲ್ಲ. ಅದ್ರದ್ದು ಮಧ್ಯ ಬೀಜ ತೆಗೆದು ನನಗೆ ಒಂದು ತೆಗಿಲಿಕ್ಕೆ ಸ್ಪ್ಯಾಟುಲಾ ಬೇಕು. ಹಾಂ, ಸ್ಪ್ಯಾಟುಲಾ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಹುರಿಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಸ್ಲೋ ಇದು ಹುರಿಲಿಕ್ಕೆ, ಒಳಗಡೆ ಬೇಯಲ್ಲ, ಒಂಥರ ಅಂಟಂಟಾಗಿರುತ್ತೆ. ಇದು ಫುಲ್ ಕ್ರಿಸ್ಪಿ ಆಗುತ್ತೆ ಒಳ್ಳೆ ಫ್ರೈ ಮಾಡಿದರೆ. ಈ ಅಂಟಿನುಂಡೆ ಇದು ಈ ಒಂದು ಅಂಟು ಉಂಡೆಗೆ ಮಾತ್ರ ಬಳಸುವಂಥದ್ದು, ಬೇರೆ ಯಾವುದಕ್ಕಾದರೂ ಬಳಸ್ಕೊಳ್ತಾರ? ಹೆಚ್ಚಾಗಿ ನಂಗೆ ಉಂಡೆಗಂತ ಗೊತ್ತು, ಇನ್ನು ಕೇಳಬೇಕು ಅಮ್ಮನ ಹತ್ರ ಎಲ್ಲ. ಮೇ ಬಿ ಬೇರೆದಕ್ಕೂ ಯೂಸ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಹೆಚ್ಚಾಗಿ ಅಂಟುಂಡೆ ಅಂತಾರಲ್ಲ, ಸೊ ಗೋಂದು ಉಂಡೆ ಅಂತಾರೆ ಕೆಲವರು. ಇದು ಅಷ್ಟೇ, ಜಸ್ಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ. ನೋಡಿ, ಇಷ್ಟು ಪಾಕ ಈ ರೀತಿ ಬರ್ತಾ ಇದೆ, ಪಾಕ ಹೇಗೆ ನೋಡಿ. ಒಂದು ಸ್ವಲ್ಪ ನೀರು ತಗೊಳ್ತಾರೆ.
ಅಲ್ಲ ನನಗೆ ನೋಡಲಿಕ್ಕೆ. ಅದಕ್ಕೆ ಹಾಕಿ. ಹಾಂ ಅಲ್ಲ ಹಾಂ ಇದಕ್ಕೆ ಹಾಕಿ. ಇನ್ನೊಂದು ಸ್ವಲ್ಪ ಬರಬೇಕಿದು. ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಒಂದು ನಿಮಿಷ. ಈ ಅಂಟನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಹುರಿದುಕೊಳ್ಬೇಕು. ಎಲ್ಲ ಒಂದೇ ಸತಿ ಹಾಕಿದರೆ ಕೆಲವು ಬೇಯುತ್ತೆ, ಕೆಲವು ಬೇಯಲ್ಲ, ಮತ್ತೆ ಬೇಗ ಇದು ಕರಟಿ ಹೋಗುತ್ತೆ, ಕಪ್ಪಾಗುತ್ತೆ. ನಿಮಗೆ ಕಾಂಪಿಟೇಷನಲ್ಲಿ ಕುಕ್ ಮಾಡುವಾಗ ಇಷ್ಟು ಟೈಮ್ ಲಿಮಿಟ್ ಇತ್ತಲ್ಲ, ಮನೆಯಲ್ಲೂ ಕೂಡ ನಿಮಗೆ ಹಾಗೆ ಟೈಮ್ ಲಿಮಿಟ್ ಇಟ್ಕೊಂಡು ಮಾಡ್ತೀರಾ? ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕಿರುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಟೈಮ್ ನೋಡ್ಕೊಂಡು ಮಾಡ್ತೀರಾ ಹೇಗೆ? ಹೌದು, ಅಂದರೆ ನನಗೆ ಸ್ವಲ್ಪ ಬೇಗ ಮುಗಿಸಿ ಕುತ್ಕೊಳ್ಬೇಕು ಅಡುಗೆ. ಎಲ್ಲ ಮಾಡ್ತೀನಿ, ಸ್ವಲ್ಪ ಜಟ್ಪಟ್ ಫಾಸ್ಟ್ ಎಲ್ಲ ನೀವು ಮಾಡುವಾಗಲೇ ಗೊತ್ತಾಗ್ತಾ ಇದೆ. ನಾನು ಅಂದ್ಕೊಂಡೆ ನಾನೇನು ಟೈಮ್ ಲಿಮಿಟ್ ಕೊಟ್ಟಿಲ್ಲ, ಆದರೆ ನೀವು ಯಾಕೆ ಇಷ್ಟು ಅವಸರ ಮಾಡ್ತಿದ್ದಾರೆ ಹೇಳಿ. ನನಗೆ ಅಂದರೆ ಹಾಗಲ್ಲ, ಅಭ್ಯಾಸ ಆಗಿದೆ. ಅಂದರೆ ಮುಂಚೆ ಮಕ್ಕಳು ಸಣ್ಣದಿರುವಾಗ ಅವರು 7 ಮುಂಚೆ ಆಗಬೇಕು ಅಡುಗೆ, ಇಲ್ಲಾಂದರೆ ಹಠ ಮಾಡ್ತಾರೆ, ಹಾಗಂತ ಸ್ವಲ್ಪ ಫಾಸ್ಟೇ ಮಾಡ್ಕೊಂಡು ಅಭ್ಯಾಸ ಆಗಿದೆ. ಸಾಕಾಯ್ತು ಬಹುಶಃ ಅದು ಆಗಿದೆ. ಹೌದು, ಅದು ಆಫ್ ಮಾಡಿ ನೋಡಿ, ಈ ರೀತಿ ಬರ್ತಾ ಇದೆ. ಒಂದು ಈ ಕನ್ಸಿಸ್ಟೆನ್ಸಿ ಬಂದರೆ ಉಂಡೆ ಕಟ್ಟಲಿಕ್ಕೆ ಸರಿ ಆಗುತ್ತೆ. ಈ ಥರ ಬಂದಿದೆ. ಹೌದು, ಇಷ್ಟು ಬಂದರೆ ಸಾಕು. ಆಫ್ ಮಾಡ್ತೀನಿ ಈಗ. ಇದಕ್ಕೆ ಒಂದು ಬೌಲಿಗೆ ಇದು ಖರ್ಜೂರ ಪುಡಿ ಮಾಡಿರೋ ತಗೊಳ್ತೀನಿ. ಇದು ಗಸಗಸೆ ಡ್ರೈ ರೋಸ್ಟ್ ಮಾಡಿ ತಂದಿದ್ದೀನಿ. ಇದು ಅಷ್ಟೇ ತುಪ್ಪದಲ್ಲಿ ಗೇರು ಬೀಜ ಹುರಿದಿರುವಂಥದ್ದು. ಇದು ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿದ್ದು. ಇದು ಬಾದಾಮನ್ನು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಲಿ ಒಂದು ಜಸ್ಟ್ ಅದು ಇಡೀ ಇದ್ರೆ ಉಂಡೆ ಕಟ್ಟುವಾಗ ಬಿದ್ದೋಗುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು. ಎಲ್ಲವೂ ಕೂಡ ಒಂದೇ ರೀತಿ ಟೆಕ್ಸ್ಚರಲ್ಲಿ ಇದ್ರೆ ಈಸಿ ಅಲ್ಲ, ಇಲ್ಲದ್ರೆ ಎಲ್ಲ ಉಂಡೆ ಕಟ್ಟುವಾಗ ಎಲ್ಲ ಬಿದ್ದು ಹೋಗುತ್ತೆ. ಸೊ ಅದು ಪೌಡರ್ ಟೈಪ್ ಇದ್ದರೆ ಸ್ವಲ್ಪ ಒಳ್ಳೆಯದು. ಇದು ಜಸ್ಟ್ ಫ್ಲೇವರಿಗೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪುಡಿ. ಕೆಲವರಿಗೆ ತುಂಬ ಇಷ್ಟ ಇರಲ್ಲ ಫ್ಲೇವರ್, ಸೊ ಇದನ್ನು ಜಸ್ಟ್ ಒಂದು ರೌಂಡ್ ಮಿಕ್ಸಿಲಿ ಮಾಡಿ. ಅದಷ್ಟನ್ನೇ. ಇದು ಫೈನ್ ಪೌಡ್ರ್? ಫೈನ್ ಬೇಡ, ಜಸ್ಟ್ ಒಂದು ರೌಂಡ್. ಇದನ್ನು ಎಲ್ಲ ಒಟ್ಟಿಗೆ ಒಂದು ಬೌಲಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಒಂದೊಂದ್ಸತಿ ಏನಾಗುತ್ತೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ, ಬೆಲ್ಲಕ್ಕೆ ಎಷ್ಟು ಹಾಕಬೇಕು ಪೌಡರ್ ಅಂದರೆ ಅಂದಾಜಿಗೆ ಗೊತ್ತಾಗಲ್ಲ. ಆವಾಗ ಬೇಕಾದರೆ ಸ್ವಲ್ಪ ಪೌಡರ್ ಸೈಡಿಗೆ ಇಟ್ಕೊಳ್ಬೋದು, ಬೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕವನ್ನು ಮತ್ತೆ ಹಾಕೊಂಡ್ರೆ ಬೆಟರ? ಹೌದು, ಬೆಲ್ಲದ ಪಾಕ ಮೇಲೆ ಹಾಕ್ಕೊಂಡ್ರೆ ಬೆಟರ್. ಒಂದೊಂದ್ಸತಿ ಬೆಲ್ಲದ ಪಾಕ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಆ ಪೌಡ್ರ್ ಇಟ್ಟರೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೋದು, ಏನು ಹಾಳಾಗಲ್ಲ. ಇದು ಹೀಗೆ ಇಟ್ಟರೇನು. ಅದಕ್ಕೆ ಪಾಕ ಹಾಕಿ ನಾನು ಸ್ವಲ್ಪ ಹಾಕಿ ನೋಡ್ಕೊಳ್ತೀನಿ. ಅದು ಬಿಸಿ ಇರುತ್ತಲ್ಲ ಕೈ, ಅದ್ರ ಮೇಲೆ ತುಪ್ಪ ಹಾಕೊಳ್ಳಿ. ಅದು ಲಾಸ್ಟಿಗೆ ತುಪ್ಪ ಹಾಕಿದರೆ ಪರಿಮಳ ಒಳ್ಳೇದಿರುತ್ತೆ ಅಂತ ತುಪ್ಪದ್ದು. ಓ, ಆ ರೀತಿ ಒಳ್ಳೆ ಫ್ಲೇವರ್. ಅಂದರೆ ತುಪ್ಪದ ಪರಿಮಳವೂ ಕೂಡ ಸಿಗುತ್ತೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಒಂದೊಂದು ಬಿಡಿ ಬಿಡಿಯಾಗಿ. ಈಗ ಮಿಕ್ಸ್ ಮಾಡುವಾಗಲೇ ಗೊತ್ತಾಗುತ್ತೆ ನೋಡಿ ನಿಮಗೆ ಪರಿಮಳ ಸ್ವಲ್ಪ. ಇದು ಸ್ವಲ್ಪ ಬೇಕು ಅನಿಸುತ್ತೆ, ಮಿಕ್ಸ್ ಮಾಡಿಕೊಂಡು. ಬಿಸಿ ಇರುವಾಗಲೇ ಅದು ತಣ್ಣಗಾಗಲೇ ಕಟ್ಟಬೇಕು, ಇಲ್ಲಾದರೆ ಇದು ಕಟ್ಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಈಗ ಇದನ್ನು ಈಗ ಸಾಕು ಅನಿಸುತ್ತೆ ಬೆಲ್ಲದ ಪಾಕ. ಈಗ ಉಂಡೆ ಕಟ್ತೀನಿ. ಈ ಥರ ಉಂಡೆ ಕಟ್ಟುವಾಗ ಅಜ್ಜಿ ತುಪ್ಪ ಹೀಗೆ ಬೀಳ್ತಾ ಇತ್ತು, ಒಳ್ಳೆ ತುಪ್ಪ ಹಾಕಿ ಅಷ್ಟು ಹಾಕಿ ಉಂಡೆ ಮಾಡ್ತಾಯಿದ್ರು.
ಬಹುಶಃ ಅದು ಸ್ವಲ್ಪ ಪ್ರಿಸರ್ವೇಟಿವ್ ಥರನೂ ವರ್ಕ್ ಆಗ್ತಾ ಇತ್ತು ಹೌದು. ಅಲ್ಲ? ಅದು ತಣ್ಣಗಾದ ಅದು ಬಿಸಿ ಇರುವಾಗ ನೀವು ಕಟ್ಕೊಂಡ್ರೆ ಅಂಟು ಅದು ಸುಡೋದಿಲ್ವಾ? ಸುಡುತ್ತೆ, ಕೆಂಪಾಗುತ್ತೆ ಕೈ. ಅದಕ್ಕೆ ತುಪ್ಪವನ್ನ ಸರಿ ಸವರ್ಕೊಂಡು ಮೇ ಬಿ ಅದು ತಣ್ಣಗಾದ್ಮೇಲೆ ಉಂಡೆ ಕಟ್ಲಿಕ್ಕೆ ಬರಲ್ಲ. ಇದು ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಅಂತಿದ್ರೆ ಹೀಗೆ ಮಾಡಿ ಕೊಡ್ಬೋದು. ಕೆಲವರು ಲಡ್ಡು ಅಂದ್ರೆ ತಿನ್ನಲ್ಲ ಎಲ್ರಿಗೂ ಇಷ್ಟ ಲಡ್ಡು. ಆಗುತ್ತೆ. ಗಣೇಶ ಹಬ್ಬದ್ದು ಏನಾದರೂ ಓಲ್ಡ್ ಮೆಮೊರಿ ಏನಾದರೂ ನಿಮಗೆ ತುಂಬ ಇಷ್ಟವಾಗಿರುವಂಥದ್ದು ಏನಾದರೂ? ಮೆಮೊರಿ ಅಂದರೆ ನಾವು ಸಣ್ಣದಿರುವಾಗ ನಮ್ಮ ಅಜ್ಜನ ತಮ್ಮನ ಮನೆಯಲ್ಲಿ ಇರ್ತಾರೆ ಗಣಪತಿ, ಇವಾಗಲೂ ಇಡ್ತಾರೆ. ಆವಾಗ ಅಲ್ಲೆಲ್ಲ ಕಸಿನ್ಸ್ ನಾವೆಲ್ಲ ಮುಂಚೆ ಮದುವೆ ಆಗೋ ಮುಂಚೆ ಎಲ್ಲರೂ ಒಂದೇ ಏಜ್ ಅವರು, ಸ್ವಲ್ಪ ಗ್ಯಾಪ್. ಆ ಟೈಮಲ್ಲೆಲ್ಲ ನಾವು ರಾತ್ರಿ ಗಣಪತಿ ವಿಸರ್ಜನೆ ಆದಮೇಲೆ 1 hour ಎಲ್ಲ ಶಂಖ ಓದು ಕಾಂಪಿಟೇಷನ್ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಅದೆಲ್ಲ ತುಂಬ ಖುಷಿ ಅನಿಸ್ತಾ ಇದೆ. ಸೊ ಉಂಡೆ ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ ಲಡ್ಡು, ಅಂಟುಂಡೆ, ಗೋಂದು ಉಂಡೆನೂ ಅಂತ ಹೇಳ್ತಾರೆ, ರೆಡಿ ಆಗಿದೆ. ಹಬ್ಬದ ಪ್ರಯುಕ್ತ ತಯಾರಾದಂಥ ಮೊಟ್ಟ ಮೊದಲಿಗೆ ಗಣಪನಿಗೆ ಇದನ್ನು ಇಟ್ಟು ನಂತರ ನಾವು ಸವಿಬೇಕು. ಶೋರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಗಣಪ ಮೋದಕ ಪ್ರಿಯ, ಲಡ್ಡು ಪ್ರಿಯ. ಸೊ ಗಣಪನಿಗೆ ವಿಶೇಷವಾಗಿ ತಯಾರಾದಂಥ ಅಂಟು ಉಂಡೆ ಅಥವಾ ಅಂಟು ಲಡ್ಡು ಅಂತಲೂ ಹೇಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅಂಟು ಉಂಡೆ ತಯಾರಿಸುವ ವಿಧಾನ: ಮೊದಲು ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ 2 ಎಳೆ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಒಣ ಕೊಬ್ಬರಿ ತುರಿಯನ್ನು ಕೆಂಪಗಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಅಂಟನ್ನು ಹುರಿಯಿರಿ. ಆ ನಂತರ ಒಣ ಖರ್ಜೂರ ಪುಡಿ, ಹುರಿದ ಗಸಗಸೆ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಪುಡಿ, ಕೊಬ್ಬರಿ ಹಾಗೂ ಅಂಟು ಪುಡಿ ಎಲ್ಲವನ್ನು ಒಟ್ಟಿಗೆ ಬೆರೆಸಿ ಬೆಲ್ಲದ ಪಾಕ ಹಾಗೂ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಿಕೊಳ್ಳಿ. ಈಗ ಗಣೇಶ ಹಬ್ಬಕ್ಕೆ ವಿಶಿಷ್ಟವಾದ ಅಂಟು ಉಂಡೆ ತಯಾರು. ಗಣಪನಿಗೆ ಎಷ್ಟು ಭಕ್ಷ್ಯ ಇದ್ರೂ ಕೂಡ ಸಾಲದು. ಯಾಕೆಂತ ಹೇಳಿದರೆ ಗಣಪ ಭಕ್ಷ್ಯಪ್ರಿಯ. ಹಾಗಾಗಿ ಒಂದು ಭಕ್ಷ್ಯ ಅಂತೂ ರೆಡಿ ಆಯಿತು. ಮತ್ತೊಂದು ಯಾವ ರುಚಿಕರವಾದಂಥ ಭಕ್ಷ್ಯವನ್ನು ಗಣಪನಿಗೆ ತಯಾರಿ ಮಾಡ್ತಾರೆ ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಇವತ್ತು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಗೆ ವಿಭಿನ್ನ ರೀತಿಯಾದಂಥ ಭಕ್ಷ್ಯಗಳು, ಖಾದ್ಯಗಳು ತಯಾರಾಗ್ತಾ ಇದ್ದರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ಘಮ ಹೊರ ಹೊಮ್ತಾ ಇದ್ದರೆ ಎಲ್ರಿಗೂ ಕೂಡ ಆ ಒಂದು ಹಾದಿಯಲ್ಲಿ ಹೋಗ್ತಾ ಇರೋರಿಗೂ ಕೂಡ ಒಂದು ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಒಂದಂತೂ ಅಂಟಿನ ಉಂಡೆ, ಅಂಟಿನ ಲಡ್ಡು ತಯಾರಾಯಿತು. ಗಣಪನಿಗೆ ತುಂಬ ಪ್ರಿಯವಾದಂಥದ್ದು. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಸುಷ್ಮಾ, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ರಿ? ಇವಾಗ ಬಾದಾಮ್ ಹಲ್ವಾ. ಬಾದಾಮ್ ಹಲ್ವಾ. ಓಕೆ. ಸೊ ಯೂಶ್ವಲಿ ಬಾದಾಮ್ ಹಲ್ವಾ ಅಂದರೆ ನಾವು ಹೋಗಿ ಯಾವುದಾದ್ರೂ ಸ್ವೀಟ್ ಅಂಗಡಿಯಿಂದಲೇ ತರಬೇಕಾಗತ್ತೆ. ಸೊ ಇದು ನೀವಾಗೆ ತಯಾರಿಸಿ ಕೊಡ್ತೀರಿ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ ಫೈನ್. ನಂಗೆ ಫಸ್ಟ್ ಒಂದು ಬಾಣಲಿ ಕೊಡಿ, ನಾನ್ ಸ್ಟಿಕ್. ಗ್ಯಾಸ್ ಆನ್ ಮಾಡಬೇಕಾ? ಗ್ಯಾಸ್ ಆನ್ ಮಾಡಿ, ನೀರು ಬೇಕು ಸ್ವಲ್ಪ. ಇದು 3/4 ಕಪ್ ಶುಗರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸಾಕು, ನೋಡ್ಕೊಳ್ಳಿ. ಸಾಕು ಸಾಕು, ಒಂದು ಸ್ಪ್ಯಾಚುಲ. ಇದು ಪಾಕಕ್ಕೆ ಇಟ್ಟಿದ್ದೀನಿ ಶುಗರ್. ಬರೀ ಅದು ಸ್ವಲ್ಪ ಹಾಗೆ ವೆಟ್ಟಾದರೆ ಆಯಿತು. ವೆಟ್ಟಾದರೆ ಸಾಕು, ಬೇಗ ಇದಾಗುತ್ತೆ ಅದು. ಇಲ್ಲ ಪಾಕ ತಯಾರಿಸ್ಕೊಳ್ಬೇಕಾ ಅಥವಾ ಹೇಗೆ? ಪಾಕ ಬರಬೇಕು, ಅಂಟು ಪಾಕ ಬರಬೇಕು. ಅದು ಪಾಕ ಬರೋ ತನಕ ಇದು ಬಾದಾಮನ್ನು 1 hour ನೆನೆಸಿ
ಸಿಪ್ಪೆ ತೆಗೆದು ಒಂದು ಟವೆಲಲ್ಲಿ ಸ್ವಲ್ಪ ಒರೆಸಿದ್ರೆ ಸಾಕು. ಆಮೇಲೆ ಡ್ರೈ ಪೌಡ್ರ್ ಮಾಡಿದ್ದೀನಿ. ಇಲ್ಲಾಂದ್ರೆ ಹಾಗೆ ಪೇಸ್ಟ್ ಕೂಡ ಮಾಡ್ಬೋದು. ಓವರ್ ನೈಟ್ ಇದನ್ನ ಸೋಕ್ ಮಾಡಿ ಓವರ್ ನೈಟ್ ಮಾಡಬೇಕಂತ ಇಲ್ಲ, ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಜಾಸ್ತಿ ಸೋಕ್ ಆದ್ರೆ. 1 or 2 hour 1 hour ಮಾಡಿದ್ರೆ ಅದು ಸ್ಕಿನ್ ಪೀಲ್ ಆಗುತ್ತೆ ಅದರದ್ದು. ಓಕೆ, ಅದು ತೆಗೆದು ಪೌಡ್ರ್ ಮಾಡ್ಕೊಂಡಿದ್ದೀನಿ. 1 ಕಪ್ ಬಾದಾಮ್ ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಬೇಕು. ಒಂದು ನನಗೆ ಜಸ್ಟ್ ಒಂದು ಮಿಕ್ಸ್ ಮಾಡಲಿಕ್ಕೆ ಒಂದು. ಓಕೆ, ತೊಂದರೆ ಇಲ್ಲ. ಇದಾಗಿ ಹಾಲು ಇದು ಜಸ್ಟ್ ಇದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಒಳ್ಳೆಯದು. ಅಂದ್ರೆ ಇಷ್ಟೇ ಕನ್ಸಿಸ್ಟೆನ್ಸಿ ಅಂತ ಏನಿಲ್ಲ, ಸ್ವಲ್ಪ ಹೌದು, ಹಾಲು ಇಷ್ಟೇ ಅಂತ ಇಲ್ಲ. ಸೊ 1 ಕಪ್ ಬಾದಾಮ್ ಪೌಡರಿಗೆ 3/4 ಕಪ್ ಶುಗರ್, ಅದು ಪ್ರಮಾಣ. ಇಲ್ಲದ್ರೆ ತುಂಬ ಸ್ವೀಟ್ ಆಗುತ್ತೆ. 1 ಕಪ್ಪಿಗೆ 1 ಕಪ್ ತಗೊಂಡ್ರೆ ತುಂಬ ಸ್ವೀಟ್ ಆಗುತ್ತೆ. ಸೊ ಇದು ಹೀಗೆ ಮಿಕ್ಸ್ ಮಾಡಿ ಅದು ಪಾಕ ಬರೋ ತನಕ ಇಡ್ತೀನಿ. ಈ ಥರ ಎಳೆ ಪಾಕ ಬರಬೇಕು, ಇನ್ನೊಂದು ಸ್ವಲ್ಪ ಬರಬೇಕಿದು ಪಾಕ. ಒಂದು ಸ್ಟ್ರಿಂಗ್ ಬಂದರೆ ಸಾಕು. ಹೌದು, 1 ಸ್ಟ್ರಿಂಗ್ ಬಂದರೆ ಸಾಕು. ಇಷ್ಟು ಬಂದರೆ ಸಾಕು. ಎಳೆ ಪಾಕ ಬಂದಿದೆ ಇವಾಗ. ಇದಕ್ಕೆ ಇದು ಹಾಲಲ್ಲಿ ಬಾದಾಮಿ ಮಿಕ್ಸ್ ಮಾಡಿಟ್ಟಿದ್ದನ್ನು ಹಾಕ್ತೀನಿ. ಈಗ ಬಾದಾಮಿಯನ್ನೇ ನೀವು ಈಗ 1 ಕಪ್ ಬಾದಾಮಿ ಬೇಕು. ಹೌದು, 1 ಕಪ್. ಇಫ್ ಸಪೋಸ್ ಬಾದಾಮಿ ಇಲ್ಲ, ಬಾದಾಮ್ ಪೌಡರನ್ನು ಹಾಕಿ ಮಾಡಲಿಕ್ಕೆ ಆಗುತ್ತೆ. ಸೇಮ್ ಆಗುತ್ತೆ. ಇದು ಫುಲ್ ಗಟ್ಟಿ ಆಗೋ ತನಕ ಹೀಗೆ ಮಾಡಬೇಕು. ಇದು ಹೇಗೆ ಬರ್ಫಿ ಟೈಪಲ್ಲಿ ಇದಾಗುತ್ತಾ? ಗಟ್ಟಿ ಬರುತ್ತೆ? ಇಲ್ಲ, ಅಷ್ಟು ಗಟ್ಟಿ ಇಲ್ಲ, ಸ್ವಲ್ಪ ಸಾಫ್ಟೇ ಇರುತ್ತೆ ಇದು. ನಿಮ್ಗೆ ಗಟ್ಟಿ ಬೇಕಂದ್ರೆ ಇನ್ನೂ ಜಾಸ್ತಿ ಪಾಕ ಮಾಡ್ಕೊಳ್ಳಿ. ಪಾಕ ಇನ್ನೂ ಜಾಸ್ತಿ. ಅದು ಪಾಕ ಜಾಸ್ತಿ ಆದ ಕೂಡಲೇ ಅದು ಗಟ್ಟಿ ಕೂಡ ಬರುತ್ತೆ. ಬರ್ಫಿ ಟೈಪ್ ಬಾದಾಮ್ ಬರ್ಫಿ ಆಗುತ್ತೆ. ಇದಕ್ಕೆ ಇದು ಕೇಸರಿಯನ್ನು ಹಾಲಲ್ಲಿ ನೆನೆಸಿಟ್ಟಿದ್ದೀನಿ ಫಸ್ಟೇ. ಇದನ್ನು ಆ್ಯಡ್ ಮಾಡ್ತೀನಿ. ವಾವ್, ಕಲರ್ ಅಂತೂ ಸೂಪರ್ಬ್ ಆಗಿ ಬಂತು ಈಗ. ಹಾಗೇನೆ ಈ ಒಂದು ಗಣೇಶ ಹಬ್ಬಕ್ಕೆ ಎಷ್ಟು ಭಕ್ಷ್ಯ ಮಾಡ್ತೀವಿ ಅದು ಕೂಡ ತುಂಬ ಮುಖ್ಯವಾಗುತ್ತೆ ಅಲ್ಲ? ಅಂದರೆ 1-2 ಸಾಕಾಗೋದಿಲ್ಲ, 5 ಅಥವಾ ಹಾಗೆ ಅದಕ್ಕಿಂತ ಹೆಚ್ಚಿಗೆ ಹೋಗುತ್ತೆ. ಅದೌದು. ಈ ಕನ್ಸಿಸ್ಟೆನ್ಸಿ ಬಂದ ನಂತರ ಸ್ವಲ್ಪ ಏಲಕ್ಕಿ ಪುಡಿ. ತಕ್ಷಣಕ್ಕೆ ನೋಡುವಾಗ ಶೀರ ಥರ ಕಾಣ್ತಾ ಇದೆ. ಹೌದು. ಈಗ ನನಗೊಂದು ಸ್ಪೂನ್ ತುಪ್ಪ ಬ್ಯಾಚ್ ಆಗಿ ಹಾಕ್ಕೊಳ್ಬೇಕು. ಫಸ್ಟ್ ಒಂದು ಸ್ವಲ್ಪ ಹಾಕಿ ಮುದ್ದೆ ಬಂದ ನಂತರ ಹೌದು ತುಪ್ಪ ಹಾಕಬೇಕು. ಇಷ್ಟೇ ತುಪ್ಪ ಬೇಕು ಅಂತ ಏನಾದರೂ? ಅದು ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಸರಿ ಗಟ್ಟಿ ಆದಮೇಲೆ ನೋಡಿ ಅಷ್ಟು ತುಪ್ಪ ಹಾಕಿ ತುಳಿದಾಯಿತು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ತುಪ್ಪ. ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈ ಥರ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತದೆ. ಸೊ ನೀವು ಒಂದು ಡೋನಟ್ಸ್ ಕಂಪನಿ ಅಂದರೆ ಡೋನಟ್ಸ್ದು ಕೂಡ ಮಾಡ್ತೀರಿ ನೀವು. ಸೊ ಈಗಾಗಲೇ ನೀವು ಶುರು ಮಾಡಿದಷ್ಟೇ. 1 ವರ್ಷ ಕಳೀತು ಅನ್ಸುತ್ತೆ. ಇಲ್ಲ, ಅಕ್ಟೋಬರ್ 2ಗೆ 1 year ಆಗುತ್ತೆ. ಹತ್ರ ಬರ್ತಾ ಇದೆ. ವೆರಿ ನೈಸ್. ಆನಿವರ್ಸರಿ ಬರ್ತಾ ಇದೆ ಅದರದ್ದು. ಸೊ ಅದರದ್ದು ಹೇಗೆ ರೆಸ್ಪಾನ್ಸ್? ಮೊದಲು ನೀವು ಸ್ಟಾರ್ಟ್ ಮಾಡಿದಾಗ ಮತ್ತು ಈಗ ನೀವೊಂದು ಈ ಕಾಂಪಿಟೇಷನಲ್ಲಿ ಫಿನಾಲೆವರೆಗೂ ಬಂದಾಗ ಅದಕ್ಕೂ ವ್ಯತ್ಯಾಸ ಏನಾದರೂ ಕಾಣ್ತಾ ಇದೆಯಾ? ಹಾಂ, ತುಂಬ ಇದೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಗೊತ್ತಿರಲಿಲ್ಲ ನನಗೆ, ಹೆಚ್ಚು ಜನರೆಲ್ಲ ಗೊತ್ತಿರಲಿಲ್ಲ. ಮತ್ತು ಒಬ್ರಿಗೊಬ್ರಿಗೆ ಗೊತ್ತಾಗಿ ರೆಸ್ಪಾನ್ಸ್ ಒಳ್ಳೇದಿದೆ ಇವಾಗ. ಮಹಿಳೆ ಏನು ಬೇಕಿದ್ರೂ ಸಾಧಿಸ್ಬೋದು ಅಂದರೆ ಮನಸ್ಸು ಮಾಡಬೇಕಷ್ಟೇ. ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಸಾಧಿಸ್ಬೋದು. ಸೊ ನೀವು ಕೂಡ ಒಂದು ಅದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಈ
ಹದಕ್ಕೆ ಬಂದರೆ ಅದು ರೆಡಿ. ಈ ಹದಕ್ಕೆ ಬಂದರೆ ರೆಡಿ. ಇಲ್ಲಾಂದರೆ ಅದು ಅದರಲ್ಲೇ ಬಿಟ್ಟರೆ ತಳ ಹಿಡ್ಕೊಂಡು ಬರುತ್ತೆ. ಆಲ್ರೆಡಿ ತುಂಬ ಕಾದಿರುತ್ತಲ್ಲ. ಇಮಿಡಿಯೇಟ್ಲಿ ಸರ್ವ್ ಮಾಡ್ಕೊಂಡು. ಇದು ತಣ್ಣಗಾಗಿರುವಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತಾ ಅಥವಾ ಬಿಸಿ ಬಿಸಿಯೇ? ಬಿಸಿನೂ ಒಳ್ಳೇದಿರುತ್ತೆ ಇದು ತಿನ್ನಲಿಕ್ಕೆ. ನಮ್ಮ ಮನೇಲಿ ಈಗ ತಣ್ಣಗಾದರೆ ಒಂದು ಮೈಕ್ರೋವೇವಲ್ಲಿ 10 ಸೆಕೆಂಡ್ ಬಿಸಿ ಮಾಡಿ ತಿಂತೇವೆ. ಒಳ್ಳೆ ಆಗುತ್ತೆ ಅವಾಗ. ಓಕೆ, ಇಷ್ಟೆಲ್ಲ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತೀರಿ, ಸೊ ವೆರೈಟಿ ರೆಸಿಪೀಸ್ ಮಾಡ್ತೀರಿ. ಹೌದು. ಸೊ ನಾನಂತೂ ಆವಾಗಲೂ ಕೂಡ ನೋಡಿದೆ ಕಾಂಪಿಟೇಷನಲ್ಲಿ ಅಷ್ಟೊಳ್ಳೆ ಟೇಸ್ಟಿ ರೆಸಿಪೀಸ್ ಮಾಡ್ತೀರಿ. ಬರೀ ಡೋನಟ್ ಮಾಡೋದು ಮಾತ್ರ ಇಂಟ್ರೆಸ್ಟಾ ಅಥವಾ ನಿಮ್ಗೇನಾದರೂ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದೆಯಾ? ಸದ್ಯಕ್ಕಿಲ್ಲ, ಮಕ್ಕಳು ಚಿಕ್ಕದಿದ್ದಾರೆ. ಇನ್ನು ನೋಡಬೇಕು ಮುಂದೆ ಹೇಗೆ ಅಂತ. ಬಟ್ ಖುಷಿ ಅನಿಸುತ್ತೆ ಒಂದು ಮಹಿಳೆ ಈ ರೀತಿಯಾಗಿ ಸ್ವಾವಲಂಬಿಯಾಗಿ ಮಾಡ್ಕೊಳ್ಳುವಂಥದ್ದು. ಹೌದು, ಜಸ್ಟ್ ಟೈಮ್ ಪಾಸ್ ಅಂತ ಸ್ಟಾರ್ಟ್ ಮಾಡಿದ್ದು ಡೋನಟ್. ಒಳ್ಳೆ ಸಕ್ಸಸ್ ಇದೆ. ಹೌದು. ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡು ಜಸ್ಟ್ ಫಾರ್ ಶೇಪ್. ಸೊ ಎಲ್ಲಾದ್ರೂ ತಗೊಂಡು ಹೋಗಿ ಕೊಡುವಂಥದ್ದು ಇದ್ರೆ ಪ್ರೆಸೆಂಟೇಷನ್ಗೆ ಒಳ್ಳೇದಿರುತ್ತೆ. ಬಾದಾಮ್ ಹಲ್ವಾ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬದ ಪ್ರಯುಕ್ತ ಎರಡೆರಡು ಸಿಹಿ ಖಾದ್ಯಗಳು, ಅದು ಕೂಡ ತುಂಬ ವಿಶಿಷ್ಟವಾದಂಥ ಖಾದ್ಯಗಳನ್ನು ಮಾಡಿಕೊಟ್ಟಿದ್ರಿ. ಥ್ಯಾಂಕ್ ಯು. ಸೊ ಬಾದಾಮ್ ಹಲ್ವಾ, ಸೊ ಹೊರಗಡೆಯಿಂದ ತಂದು ತಿನ್ನುವಾಗ ಸ್ವಲ್ಪವೇ ಸಿಗುತ್ತೆ, ಅಷ್ಟೊಂದು ವೆಚ್ಚ ನಾವು ಮಾಡಬೇಕು. ಮನೆಯಲ್ಲಿ ಭರ್ಪೂರಾಗಿ ಸೇವಿಸ್ಕೊಳ್ಬೋದು, ಕಮ್ಮಿ ವೆಚ್ಚದಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಕೂಡ ಮಾಡ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬಾದಾಮ್ ಹಲ್ವಾ ತಯಾರಿಸುವ ವಿಧಾನ: ಮೊದಲು 3/4 ಕಪ್ನಷ್ಟು ಸಕ್ಕರೆಗೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ 1 ಕಪ್ನಷ್ಟು ಬಾದಾಮಿಯನ್ನು 2 ಗಂಟೆಗಳ ಕಾಲ ನೆನೆಸಿ ಸಿಪ್ಪೆ ತೆಗೆದು ಪುಡಿ ಮಾಡಿದ ಬಾದಾಮಿಗೆ ಸ್ವಲ್ಪ ಹಾಲು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ಬಾದಾಮಿ ಮಿಶ್ರಣವನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಹಾಲಿನಲ್ಲಿ ಕಲಸಿದ ಕೇಸರಿ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾದ ನಂತರ ಏಲಕ್ಕಿ ಪುಡಿ ಹಾಗೂ ತುಪ್ಪ ಹಾಕಿ ತಿರುವುತ್ತಾ ಬೇಯಿಸಿ. ತುಪ್ಪ ಪೂರ್ತಿ ಹೀರಿದ ನಂತರ ಮತ್ತೊಮ್ಮೆ ತುಪ್ಪ ಹಾಕಿ ಕಲಸುತ್ತಾ ಬೇಯಿಸಿಕೊಳ್ಳಿ. ಈಗ ಬಾದಾಮ್ ಹಲ್ವಾ ತಯಾರು. ಇದನ್ನು ಬಿಸಿ ಇರುವಾಗಲೂ ಅಥವಾ ತಣ್ಣಗಾದ ನಂತರವೂ ಸೇವಿಸಲು ಬಲು ರುಚಿ. ಸುಷ್ಮಾ, ದೇವರಿಗೂ ಕೂಡ ನಾವು ಸಮರ್ಪಿಸಿ ಆಯಿತು. ಸೊ ಈಗ ಟೇಸ್ಟ್ ನೋಡುವಂಥ ಹೊತ್ತು. ಸೊ ಯಾವುದು ಫಸ್ಟ್? ನಿಮ್ಮ ಫೇವ್ರೇಟ್ ಅಂಟಿನ ಉಂಡೆ ಬಹುಶಃ ತಗೊಳ್ಳಿ. ಸಾಫ್ಟ್ ಇದೆ ಈಗ ಅಲ್ಲ? ಇದಿಷ್ಟೇ ಹೀಗೆ ಸಾಫ್ಟ್ ಇರುತ್ತೆ? ಹೀಗೆ ಇರುತ್ತೆ. ಹೇಳಿದ್ರಿ ಎಷ್ಟು ಸಿಹಿ ಬೇಕು ಅಷ್ಟೇ ಅದ. ಕರೆಕ್ಟು ಇದೆ. ಸೂಪರ್, ಒಳ್ಳೆ ಕೈ ರುಚಿ ನಿಮ್ಮದು. ಥ್ಯಾಂಕ್ ಯು. ತುಂಬ ಟೇಸ್ಟಿಯಾಗಿದೆ. ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಗಣಪನೂ ಖುಷಿ. ಫಸ್ಟ್ ಗಣಪ ಖುಷಿ, ಆಮೇಲೆ ಮಕ್ಕಳು ಕೂಡ ಖುಷಿ. ಸೊ ಈಗ ನಾವು ಕೂಡ ಸೇರಿಸಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಬಾದಾಮ್ ಹಲ್ವಾ, ಸೊ ಇದು ಟೇಸ್ಟ್ ನೋಡೋಣ, ತೊಗೊಳ್ಳಿ. ಬಿಸಿ ಬಿಸಿ ತಿನ್ಬೋದಾ? ಬಾಯಿ ಸುಡ್ಬೋದಾ? ತಿನ್ಬೋದು. ಇಲ್ಲ, ಇದು ಬರೀ ನೀವು ಬಾದಾಮ್ ಹಲ್ವಾ ಹೇಳಿ ಅದರ ಅರ್ಧ ಮರ್ಯಾದೆ ತೆಗ್ದ್ರಲ್ಲ, ಅದು ಕೇಸರ್ ಬಾದಾಮ್ ಹಲ್ವಾ. ಅಸ್ಸಮ್. ಸೂಪರ್. ಸೊ ತುಪ್ಪನೂ ಹಾಗೇನೆ ಸಿಹಿ ಎಷ್ಟು ಬೇಕೋ ಅಷ್ಟೇ ಸಿಹಿ.
ತೀರಾ ಸಿಹಿ ಆದರೆ ಖಂಡಿತವಾಗ್ಲೂ ತಿನ್ನಕ್ಕೆ ಸ್ವಲ್ಪ ಹೆವಿ ಅನ್ಸುತ್ತೆ. ಒಂದು ಸ್ಪೂನ್ ಆಗುವಾಗಲೇ ಜಾಸ್ತಿ ಬೇಡ ಅನ್ಸುತ್ತೆ, ಅದು ಬಾಯಿಗೆ ಬಿಕಾಸ್ ಇದು ಬಾದಾಮ್ ಕೂಡ ತುಂಬ ಹೆವಿ ಅನ್ಸುತ್ತೆ ನಾವು ಜಾಸ್ತಿ ಹೆಚ್ಚಿಗೆ ತಿಂದರೆ. ಬಟ್ ಇದು ತಿಂತಾ ಇದ್ರೆ ಮಾತ್ರ ತಿನ್ಸುತ್ತೆ. ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ, ಆಸಮ್, ಸೂಪರ್. ಥ್ಯಾಂಕ್ ಯು. ಸೊ ನನಗಂತೂ ತುಂಬ ಹಿಡಿಸ್ತು ಎರಡು ಕೂಡ. ಸೊ ಗಣಪನಿಗೂ ಕೂಡ ತುಂಬ ಖುಷಿ ಅನಿಸ್ಬೋದು, ಒಳ್ಳೆ ಭಕ್ಷ್ಯ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ವೆರಿ ಟೇಸ್ಟಿ ರೆಸಿಪಿ. ಥ್ಯಾಂಕ್ ಯು ಸೋ ಸೊ ಮಚ್. ಹಬ್ಬದ ಪ್ರಯುಕ್ತ ಎರಡು ಉತ್ತಮವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಟ್ರಿ. ಸೊ ಇಲ್ಲಿ ನಮ್ಮ ಕಿಚನಲ್ಲಿ ಅಡುಗೆ ಮಾಡಿ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನೀವು ಕೂಡ ತುಂಬ ಫ್ರೆಂಡ್ಲಿ ಇದ್ದೀರಾ. ನಿಮ್ಮ ಜೊತೆ ಕುಕ್ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನನಗೆ. ನಿಮ್ಮ ಕೈ ರುಚಿ ಇವತ್ತು ಟೇಸ್ಟ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಆವಾಗ ಅಂತೂ ಟೇಸ್ಟ್ ನೋಡೋಕೆ ಅಷ್ಟು ಸಿಗ್ತಾ ಇರಲಿಲ್ಲ, ಬಟ್ ಇದಂತೂ ಸೂಪರ್, ಆಸಮ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸುಷ್ಮಾ, ಇಷ್ಟೊಳ್ಳೆ ಎಲ್ಲ ರೆಸಿಪಿ ನೀವು ಹೇಳ್ಕೊಡುವಾಗ, ಹೇಳ್ಕೊಡೋದು ಬಿಡಿ, ಮಾಡಿಕೊಡುವಾಗ ಅಂತೂ ಸೊ ಸವಿಯೋದಕ್ಕಂತೂ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ಮತ್ತೆ ಬಂದು ನಿಮ್ಮ ಕೈ ರುಚಿಯನ್ನು ನಮಗೆ ತೋರಿಸ್ತಾ ಇರಿ. ಸೊ ಈ ಒಂದು ಚೌತಿಯ ವಿಶೇಷ ದಿನದಂದು ನಮಗೆ ವಿಶಿಷ್ಟ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಗಣಪ ನಿಮಗೆ ಒಳ್ಳೆ ಆರೋಗ್ಯವನ್ನು ನೀಡಲಿ ಅಂತ ಆಶಿಸ್ತಾ, ನಿಮ್ಮ ಈ ಒಂದು ಬಿಸ್ನೆಸ್ ಇನ್ನೂ ಸಕ್ಸಸ್ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸುಕನ್ಯಾ ಅವರೇ. ಇಲ್ಲಿ ಬಂದು ನನಗೆ ಅಡುಗೆ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಅದು ಸ್ಪೆಷಲ್ ಗಣೇಶ ಚತುರ್ಥಿ ಟೈಮಲ್ಲಿ ಕರೆದಿದ್ದೀರಾ. ತುಂಬ ಖುಷಿಯಿಂದ ಬಂದಿದ್ದೀನಿ. ತುಂಬ ಖುಷಿಯಿಂದ ಮಾಡಿದ್ರೆ ಮಾತ್ರ ತುಂಬ ಟೇಸ್ಟ್ ಹೊರ. ನನ್ನ ಅಪ್ಪ ಯಾವತ್ತೂ ಹೇಳ್ತಾ ಇದ್ರು, ಅಡುಗೆಯಲ್ಲಿ ಪ್ರೀತಿ ಹಾಕಬೇಕಂತೆ. ಆವಾಗ ಮಾತ್ರ ಯಾವುದೇ ಇರಲಿ ಅದು ಅಡುಗೆ, ಆವಾಗ ಟೇಸ್ಟ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಯಾವತ್ತೂ ಹೇಳ್ತಾ ಇದ್ರು ಅವರು, ಪ್ರೀತಿಯಿಂದ ಮಾಡಬೇಕು. ಸೊ ನಿಮ್ಮ ಪ್ರೀತಿ ಗೊತ್ತಾಗ್ತಾ ಇದೆ ಅದರಲ್ಲಿ. ತುಂಬ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಸಕ್ಸಸ್ ಆಗಲಿ. ಒಂದು ವಿಶೇಷ ದಿನದಿಂದ ಬಂದು ನಮಗೆ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.